ಸರ್ಕಲ್ ಇಂದ ಹೊರಡುವಂತಹ ಈ ಮೆರವಣಿಗೆ ನಮ್ಮ ಉಳ್ಳಾಲ ಕ್ರಾಸ್ ನಲ್ಲಿ ಹಾಕಿರುವಂತಹ ಭವ್ಯವಾದಂತಹ ರಂಗುರಂಗಾದಂತಹ ರಂಗ ಸಜ್ಜಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮ. ಈ ಹಿಂದೆಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಗುರುತಿಸುವ ಗೌರವಿಸುವಂತಹ ಒಂದು ಅಭೂತಪೂರ್ವ ಕ್ಷಣಕ್ಕೆ ಇದು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಲಿಕ್ಕಿದ್ದೇವೆ. ಕಾಲೇಜಿನ ವಿದ್ಯಾರ್ಥಿಗಳು ಸ್ಕೌಟ್ ಮುಂದೆ ಆನಂತರ ಎನ್ಸಿಸಿ ಅದಾದ ನಂತರ 74ನೇ ಗಣರಾಜ್ಯೋತ್ಸವದ ಒಂದು ಸಂದರ್ಭದಲ್ಲಿ ಉಳ್ಳಾಲ ಅಪ್ಪಕ್ಕ ಸರ್ಕಲ್ನಿಂದ ತೊಕ್ಕೋಟು ಓವರ್ ಬ್ರಿಡ್ಜ್ ತನಕ ಇವತ್ತು ಒಂದು ಶಾಲಾ ವಿದ್ಯಾರ್ಥಿಗಳ ಹಾಗೂ ಸ್ವಸಹಾಯ ಸಂಘ ಮತ್ತು ಉಳ್ಳಾಳದ ಸಾರ್ವಜನಿಕರ ವತಿಯಿಂದ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ವಿರೋಧ ಪಕ್ಷದ ಉಪನಾಯಕರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಬಂದಿದ್ದಾರೆ. ಅವರನ್ನ ಉಳ್ಳಾಲದ ಮಹಾಜನತೆಯ ಪರವಾಗಿ ಮತ್ತು ಉಳ್ಳಾಲ ನಗರಸಭೆಯ ಸರ್ವ ಸದಸ್ಯರ ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ನಮ್ಮ ಸೋಮೇಶ್ವರ, ಅದೇ ರೀತಿ ಕೋಟೆಕ್ಕಾರ್ ನಗರ ಪುರಸಭೆ ಮತ್ತು ನಗರ ಪಂಚಾಯತ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಊರಿನ ನಾಗರಿಕರ ಪರವಾಗಿ ಅವರನ್ನು ಹಾರ್ದಿಕವಾಗಿ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೋರುತ್ತಾ ಇದ್ದೇವೆ ಹಾಗೂ ಉಳ್ಳಾಲ ನಗರಸಭೆ ವತಿಯಿಂದ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಂತಹ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನ ನಿಯೋಜಿಸಿದಂತ ನಮ್ಮ ಸನ್ಮಾನ್ಯ ಶಾಸಕರನ್ನ ಸ್ವಾಗತಿಸಲಿಕ್ಕಿದ್ದಾರೆ ವಿದ್ಯಾಧರ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿಯ ಬ್ಯಾಂಡ್ ವಾದನ ತಂಡ. ನಮ್ಮ ಪ್ರಗತಿಯ ದ್ಯೋತಕ ಹಸಿರು ನಿಶಾನೆಯನ್ನು ತೋರಿಸುವುದರ ಮೂಲಕ ಇವತ್ತಿನ ಈ ಒಂದು ಮೆರವಣಿಗೆಯನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು. ಮುಂದೆ ಬ್ಯಾಂಡ್ ತಂಡ ಸಾಗ್ತದೆ. ಆನಂತರ ಸ್ಕೌಟ್ ಅಂಡ್ ಗೈಡ್ ವಿದ್ಯಾರ್ಥಿಗಳು, ಸ್ಕೌಟ್ ಅಂಡ್ ಗೈಡ್ ವಿದ್ಯಾರ್ಥಿಗಳ ಹಿಂದೆ ಎನ್ಸಿಸಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು. ಕಾಲೇಜಿನ ವಿದ್ಯಾರ್ಥಿಗಳು, ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ಅದಾದ ನಂತರ ಕೊಂಬು ಮತ್ತು ಚಂಡೆಯ ನಂತರ ನಮ್ಮ ಎಲ್ಲ ಅತಿಥಿ ಮಹೋದಯರು ಸಾಗ್ಲಿಕ್ಕಿದ್ದ ಎಲ್ಲ ನಾಗರಿಕರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು, ಶ್ರೀಶಕ್ತಿ ಸಹಾಯಕರು ಇವರೆಲ್ಲರೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನಮ್ಮ ಒಟ್ಟಿಗೆ ಸಾಗಲಿಕ್ಕಿದ್ದಾರೆ. ಉಳ್ಳಾಲ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಕೂಡ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು
ದಯವಿಟ್ಟು ಎಲ್ಲ ತಂಡಗಳ ಮಧ್ಯೆ ಮೆರವಣಿಗೆಗೆ ಒಬ್ಬೊಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಉಳ್ಳಾಲ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಜರತ್ ಸೈಯದ್ ಮದಿನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ದಯವಿಟ್ಟು ಬ್ಯಾಂಡ್ ವಾದನದವರು ಚಂಡೆ ಕೊಪ್ಪದವರ ಗಮನಕ್ಕೆ. ಮೊದಲು ಇಲ್ಲಿ ಪ್ರಾಥಮಿಕ ಶಾಲಾ ಬಾಲಕರು, ಆನಂತರ ಪ್ರೌಢಶಾಲಾ ಬಾಲಕರು, ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳು, ಆನಂತರ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ಅದಾದ ನಂತರ ಚಂಡೆ ಮತ್ತು ಕೊಂಬು. ನಮ್ಮ ಹಿಂದೆ ನಮ್ಮ ಎಲ್ಲ ಅತಿಥಿ ಮಹೋದಯರು ತಮ್ಮ ಹಿಂದೆ ಬರ್ತಾರೆ. ಆನಂತರ ನಮ್ಮ ನಾಗರಿಕರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಸೇಂಟ್ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಬ್ಯಾಂಡ್ ವಾದನ ತಂಡ ಭಾರತದ ಭವಿಷ್ಯವನ್ನು ರೂಪಿಸುವ ನೆಲೆಯಲ್ಲಿ ಭದ್ರವಾದಂತಹ ಹೆಜ್ಜೆ ಇಟ್ಟು ಸಾಗ್ತಾ ಇದ್ದಾರೆ ನಮ್ಮ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು. ಹಜರತ್ ಸೈಯದ್ ಮದಿನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸುತ್ತಿದ್ದಾರೆ. Next sir, next. ವಿದ್ಯಾರ್ಥಿಗಳು ಮಾಧ್ಯಮ ಶಾಲೆ ಉಚ್ಚಿಲ ಸೋಮೇಶ್ವರ ಟಿಪ್ಪು ಸುಲ್ತಾನ್ ಭಾರತ್ ಪ್ರೌಢಶಾಲೆಯ ಉಳ್ಳಾಲ ವಿದ್ಯಾರ್ಥಿಗಳು ಪ್ರೀತಮ್ ಕುಮಾರ್ ಬ್ಯಾಂಡ್ ವಾದನದ ತಂಡದೊಂದಿಗೆ ಬುಲ್ಬುಲ್ ತಂಡ
ಗಣರಾಜ್ಯೋತ್ಸವಕ್ಕೆ ಹೊಸ ಮೆರಗನ್ನು ತಂದ ಬಾಲಕಿಯರು ಇವರು. ಸೈಯದ್ ಮದನಿ ಪ್ರೌಢಶಾಲೆ ಹಳೆಕೋಟೆ ಉಳ್ಳಾಲ. ಬ್ಯಾಂಗ್ಳೂರು ಶಾಲೆಯ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ. ಆಲಿಯಾ ಗ್ರೂಪ್ ಆಫ್ ನರ್ಸಿಂಗ್ ಸೋಲಾಲ್ ಬ್ಯಾಂಗ್ಳೂರ್ ವಿದ್ಯಾರ್ಥಿಗಳು ತಂಡಗಳ ಮಧ್ಯದಲ್ಲಿ ಸುರಕ್ಷಿತ ಅಂತರವನ್ನ ಕಾಪಾಡಿಕೊಂಡು ಹೋಗಬೇಕು. ಈ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳ ಪಥಸಂಚಲನದ ಹಿಂದೆ ನಮ್ಮ ಕೊಂಬು ಮತ್ತು ಚೆಂಡೆ ತಂಡದವರು ಸೇರ್ಕೊಳ್ಬೇಕು. ಚೆಂಡೆ ವಾದನದ ಹಿಂದೆ ನಮ್ಮ ಇವತ್ತಿನ ಗಣರಾಜ್ಯೋತ್ಸವಕ್ಕೆ ಸಾಕ್ಷಿಯಾಗಲಿರುವಂತಹ ಎಲ್ಲ ಅತಿಥಿ ಮಹೋದಯರು ಈ ಒಂದು ಪಥದಲ್ಲಿ ಸಾಗಿ ಮುಖ್ಯ ವೇದಿಕೆ ಅಂತ ತೆರಳಲಿದ್ದಾರೆ. ಪ್ರಪ್ರಥಮ ಬಾರಿಗೆ ಉಳ್ಳಾಲ ತಾಲೂಕು ಸೇನೆಯ ನಂತರ ನಾವು ಆಚರಿಸುತ್ತಿರುವ ಪ್ರಪ್ರಥಮ ಅಧ್ಯಕ್ಷರು, ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರು
ರಾಜಕುಮಾರಿ, ನಾನು ಮಲ್ಲಿಗೆ. ನಾನು ಕಣೆ ಮಲ್ಲಿಗೆ, ನಾನಿರುವೆ ಬೆಳ್ಳಗೆ, ಬೆಳ್ಳಿಯಂತೆ ಮಿನುಗು ನನಗೆ ಬೇರೆ ಹೂವು ಸಾಟಿ ಹೇಗೆ. ನಾನು ಕಣೆ ಮಲ್ಲಿಗೆ. ರಾಜಕುಮಾರಿ, ಅವೆಲ್ಲ ಹಳೆಯ ಜಾತಿಯ ಹೂಗಳು. ನನ್ನನ್ನು ನೋಡು. ನಾನು ಕಣೆ ಡೇಲಿಯ, ನನ್ನ ಚೆಲುವ ಕಂಡೆಯ, ಬಣ್ಣ ಬಣ್ಣ ಚೆಲುವ ಬಣ್ಣ, ಸೆಳೆಯದೇನು ನಿನ್ನ ಕಣ್ಣ. ನಾನು ಕಣೆ ಡೇಲಿಯ, ನನ್ನ ಚೆಲುವ ಕಂಡೆಯ, ಬಣ್ಣ ಬಣ್ಣ ಚೆಲುವ ಬಣ್ಣ, ಸೆಳೆಯದೇನು ನಿನ್ನ ಕಣ್ಣ. ನಾನು ಹೂಗಳ ರಾಣಿ, ನೀನು ರಾಜಕುಮಾರಿ. ನಿನ್ನ ಯೋಗ್ಯತೆಗೆ ನಾನೇ ತಕ್ಕವಳು. ಯಾಕೆಂದರೆ ಇರುವೆನು ನಾನು ಕೆಂಪಗೆ, ನೋಡಲು ಸ್ವಲ್ಪ ದುಂಡಗೆ. ಇರುವೆನು ನಾನು ಕೆಂಪಗೆ, ನೋಡಲು ಸ್ವಲ್ಪ ದುಂಡಗೆ. ಮಲ್ಲಿಗೆ ಸಂಪಗೆ ಏರಕ್ಕೆ, ಕೊಯ್ದುಕೊ ನನ್ನನೆ ಮೆಲ್ಲಗೆ. ಮಲ್ಲಿಗೆ ಸಂಪಗೆ ಏರಕ್ಕೆ, ಕೊಯ್ದುಕೊ ನನ್ನನೆ ಮೆಲ್ಲಗೆ. ಇರುವೆನು ನಾನು ಕೆಂಪಗೆ, ನೋಡಲು ಸ್ವಲ್ಪ ದುಂಡಗೆ. ಓಹೋ, ಕೆಂಪಗೆ ಅಂತೆ ಕೆಂಪಗೆ. ರಾಜಕುಮಾರಿ, ನಿನಗೆ ನಾನೇ ಸರಿ. ಯಾಕೆಂದರೆ ಮುನ್ನಿನ ಬಣ್ಣದ ಮೈಯವಳು, ನಾನಿನ್ನಯ ಬಣ್ಣಕ್ಕೆ ತಕ್ಕವಳು, ನಾನಿನ್ನಯ ಬಣ್ಣಕ್ಕೆ ತಕ್ಕವಳು. ಗುಲಾಬಿ ಮಾತನು ಕೇಳದೆ, ಆಯ್ದುಕೊ ನಾನೇ ಸಂಪಗೆ. ಗುಲಾಬಿ ಮಾತನು ಕೇಳದೆ, ಆಯ್ದುಕೊ ನಾನೇ ಸಂಪಗೆ. ಹೊನ್ನಿನ ಬಣ್ಣವಂತೆ. ರಾಜಕುಮಾರಿ, ಬೇಡ. ಬಾರೆ ಬಾರೆ ರಾಜಕುಮಾರಿ, ಆಯ್ದುಕೊ ನನ್ನಯ ಬಳಿ ಸಾರಿ. ಬಾರೆ ಬಾರೆ ರಾಜಕುಮಾರಿ, ಆಯ್ದುಕೊ ನನ್ನಯ ಬಳಿ ಸಾರಿ. ಮಲ್ಲಿಗೆ ನಾನು ಬೆಳ್ಳಗೆ ಬೆಳ್ಳಗೆ, ಮುಡಿದುಕೊ ನನ್ನನೆ ಕೊಯ್ಯುತ್ತ ಮೆಲ್ಲಗೆ. ಮಲ್ಲಿಗೆ ನಾನು ಬೆಳ್ಳಗೆ ಬೆಳ್ಳಗೆ, ಮುಡಿದುಕೊ ನನ್ನನೆ ಕೊಯ್ಯುತ್ತ ಮೆಲ್ಲಗೆ. ಬಾರೆ ಬಾರೆ ರಾಜಕುಮಾರಿ. ರಾಜಕುಮಾರಿ, ಅವರಿವರ ಬಣ್ಣದ ಮಾತಿಗೆ ಮರಳಾಗಬೇಡ. ಯಾಕೆಂದರೆ ಹೇಳಿ ಮಾಡಿಸಿದಂತ ಡೇಲಿಯದ ಬಣ್ಣ, ಮುಡಿದಾಗ ಹೆಚ್ಚುವುದು ನಿನ ಮೈಯ ಬಣ್ಣ. ಮುಡಿಗೊಮ್ಮೆ ಏರಿಸಿಕೊ ನೀನೊಮ್ಮೆ ನನ್ನ, ಆಮೇಲೆ ನೀ ಹೇಳು ಮಿಗಿಲಾರ ಬಣ್ಣ. ಹೇಳಿ ಮಾಡಿಸಿದಂತ ಡೇಲಿಯದ ಬಣ್ಣ, ಮುಡಿದಾಗ ಹೆಚ್ಚುವುದು ನಿನ ಮೈಯ ಬಣ್ಣ. ಮುಡಿಗೊಮ್ಮೆ ಏರಿಸಿಕೊ ನೀನೊಮ್ಮೆ ನನ್ನ, ಆಮೇಲೆ ನೀ ಹೇಳು ಮಿಗಿಲಾರ ಬಣ್ಣ. ಓಹೋ, ನಿನ್ನ ಬಣ್ಣ ಮಿಗಿಲೆನ್ನುವೆಯಾ ಡೇಲಿಯಾ? ನಾನು ಕೆಂಪಗಿರುವೆ. ನಿನ್ನ ಬಣ್ಣಕ್ಕಿಂತ ನನ್ನ ಬಣ್ಣ ಮಿಗಿಲು. ನನ್ನದು ಹೊಂಬಣ್ಣ, ನಿನ್ನ ಬಣ್ಣಕ್ಕಿಂತ ನನ್ನ ಬಣ್ಣ ಮಿಗಿಲು. ನಾನು ಬೆಳ್ಳಗಿರುವೆ. ನಿನಗಿಂತ ನಾನೇ ಮಿಗಿಲು. ನಾನು ಬಣ್ಣ ಬಣ್ಣವಾಗಿರುವೆ. ನಿಮ್ಮೆಲ್ಲರಕ್ಕಿಂತ ನಾನೇ ಮಿಗಿಲು. ಬಣ್ಣ ಬಣ್ಣದ ಹೂಗಳಿ ಬರೀತಾನೆ ಮಿಗಿಲೆಂದೆನ್ನಲು, ಅರಸುಗುವರಿಯ ಮುಡಿಯ ನೇರಲು, ಮೇಲಾಟದಿ ತೊಡಗಲು. ಸುತ್ತಮುತ್ತಲು ಕತ್ತಲಾದುದು, ಸೂರ್ಯ ಮೆಲ್ಲನೆ ಮುಳುಗಲು. ಬಣ್ಣವೆಲ್ಲವೂ ಮಾಸಿತೆನ್ನಲು, ಕರ್ರಗಾದವು ಹೂಗಳು, ಕರ್ರಗಾದವು ಹೂಗಳು. ಕತ್ತಲಲ್ಲಿಯೇ ಅರಸುಗುವರಿಯು ಕಾಣದವುಗಳ ತುಳಿಯಲು, ತುಳಿದ ತುಳಿದಗೆ ನಲುಗಿ ಅರಳುತ್ತಾ ಕೂಗಿಕೊಂಡವು ಹೂಗಳು, ಕೂಗಿಕೊಂಡವು ಹೂಗಳು. ಬೇಡ, ನಮ್ಮನ್ನು ತುಳಿಯಬೇಡ ರಾಜಕುಮಾರಿ. ಯಾರು? ಬಣ್ಣ ಬಣ್ಣದ ಹೂಗಳೇ? ಎಲ್ಲಿ? ನೀವು ಕಾಣಿಸ್ತಾನೇ ಇಲ್ವಲ್ಲ? ಹೌದು, ಸೂರ್ಯ ಮುಳುಗಿದ. ಕತ್ತಲು ಕವಿಯಿತು. ನಾವೆಲ್ಲ ಕತ್ತಲಲ್ಲಿ ಕರಗಿದೆವು. ನನ್ನ ಬಣ್ಣ ಮೇಲೂ ನನ್ನ ಬಣ್ಣ ಮೇಲೆಂದು ಬಿಗುತ್ತಿದ್ದೀರಲ್ಲ, ಈಗೇನಾಯ್ತು? ಅದು ಅದು ಏನು ಅದು?
ಈಗ ನಿಮ್ಮ ನಿಜ ಬಣ್ಣ ಬಯಲಾಯಿತು ಅಲ್ವಾ? ಹೌದು. ಈಗಲಾದರೂ ತಿಳಿಯಿತೆ, ನಿಮಗೆ ನಿಮ್ಮದೇ ಆದ ಬಣ್ಣ ಇಲ್ಲ. ನಿಮ್ಮ ಬದುಕಿಗೆ ಬಣ್ಣ ತುಂಬಿದವರು ಇನ್ಯಾರೋ. ಸತ್ಯ ತಿಳಿಯದೆ ನನ್ನ ಬಣ್ಣ ಮೇಲೆಂದು ಹಾರಾಡದಿರಿ. ಹೌದು, ನಾವು ತಪ್ಪು ಮಾಡಿದೆವು. ತಪ್ಪಿಗೆ ಕ್ಷಮೆ ಇರಲಿ, ನಮ್ಮಯ ತಪ್ಪಿಗೆ ಕ್ಷಮೆ ಇರಲಿ. ತಪ್ಪಿಗೆ ಕ್ಷಮೆ ಇರಲಿ, ನಮ್ಮಯ ತಪ್ಪಿಗೆ ಕ್ಷಮೆ ಇರಲಿ. ನಮ್ಮದಲ್ಲದ ಬಣ್ಣಗಳ ಬೆನ್ನು ಹತ್ತುತ್ತಾ ಸಾಗಿದೆವು. ನಮ್ಮ ಬಣ್ಣವೇ ಮಿಗಿಲೆಂದು ನಾವು ಬಿಮ್ಮನೆ ಬೀಗಿದೆವು. ನಾವು ಬಿಮ್ಮನೆ ಬೀಗಿದೆವು. ತಪ್ಪಿಗೆ ಕ್ಷಮೆ ಇರಲಿ, ನಮ್ಮಯ ತಪ್ಪಿಗೆ ಕ್ಷಮೆ ಇರಲಿ. ತಪ್ಪಿಗೆ ಕ್ಷಮೆ ಇರಲಿ, ನಮ್ಮಯ ತಪ್ಪಿಗೆ ಕ್ಷಮೆ ಇರಲಿ. ಹೌದು, ಬಿಮ್ಮನೆ ಬಿಗಿದೆವಂತು. ಈಗ ನೋಡಿದ್ರ, ಕತ್ತಲಲ್ಲಿ ಕರ್ರನೆ ಕರಗಿ ಹೋಗಿದ್ದೀರಿ. ಸ್ವಂತ ಅಸ್ತಿತ್ವವನ್ನೇ ಕಳೆದುಕೊಂಡಿದ್ದೀರಿ. ಕತ್ತಲ ಕೂಪದಲ್ಲಿ ಬಿದ್ದಿರುವ ನಿಮಗೊಂದು ಕಿವಿ ಮಾತಿದೆ. ಏನದು? ನಾವೆಷ್ಟೇ ದೊಡ್ಡವರು ಅಂತ ಅನ್ಕೊಂಡ್ರು ನಮಗಿಂತ ದೊಡ್ಡವರು ಇದ್ದೇ ಇರುತ್ತಾರೆ. ಹಾಗಾಗಿ ನಾಮೇಲು ನೀ ಕೀಳು ಎಂದೆಂಬ ತರತಮವ ತೊರೆದೀಗ ಒಂದಾಗಿರಿ. ನಮಗಿಂತ ಮಿಗಿಲಾಗಿ ಇದ್ದಾನೆ ಮೇಲೊಬ್ಬ, ಅವನಡಿಗೆ ಶರಣೆನ್ನಿರಿ. ಅವನಡಿಗೆ ಶರಣೆನ್ನಿರಿ. ಅವನಡಿಗೆ ಶರಣೆನ್ನಿರಿ. ಆಗಲಿ ರಾಜಕುಮಾರಿ, ಕಿವಿ ಮಾತಿಗೆ ಕಿವಿಗೊಡ್ತೀವಿ, ನಿನ್ನ ಹಾಡಿಗೆ ದನಿಗುಡಿಸ್ತೀವಿ. ಇದು ಎಲ್ಲರ ಕಿವಿಗೂ ಬೀಳುವಂತಾಗಲಿ. ಆಗಲಿ, ಎಲ್ಲರೂ ದನಿಗೂಡಿಸಿರಿ. ನಾಮೇಲು ನೀ ಕೇಳು ಎಂದೆಂಬ ತರತಮವ ತೊರೆದೀಗ ಒಂದಾಗುವ. ನಮಗಿಂತ ಮಿಗಿಲಾಗಿ ಇದ್ದಾನೆ ಮೇಲೊಬ್ಬ, ಅವನಡಿಗೆ ಶರಣೆನ್ನುವ. ಅವನಡಿಗೆ ಶರಣೆನ್ನುವ. ಅವನಡಿಗೆ ಶರಣೆನ್ನುವ. ಅಷ್ಟೇ ಅಲ್ಲ, ಒಂದೇ ತೋಟದ ಹೂಗಳು ನಾವು, ಒಂದೇ ನಾವೆಲ್ಲ. ಒಂದೇ ತಾಯಿಯ ಮಕ್ಕಳು ನಮ್ಮೊಳು, ತರತಮ ತರವಲ್ಲ. ತರತಮ ತರವಲ್ಲ. ತರತಮ ತರವಲ್ಲ. ತರತಮ ತರವಲ್ಲ. ತರತಮ ತರವಲ್ಲ. ಅಭಿನಂದಿಸೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದಕ್ಕೆ ತಯಾರಿ ಮಾಡಿದಂತ ಸರ್ ತಮಗೂ ಧನ್ಯವಾದಗಳು. ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಧನ್ಯವಾದಗಳು. ಈಗ ಅದೇ ಶಾಲೆಯಿಂದ ಒಂದು ಹಾಡು ಇದೆ, ದಯವಿಟ್ಟು ವಿದ್ಯಾರ್ಥಿಗಳು ತುರ್ತಾಗಿ ವೇದಿಕೆ ಹತ್ರ ಓಡಬೇಕು. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳರು ಪುಣ್ಯವೋ ಧನ್ಯವೋ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ.
ಬಾಬುಕಟ್ಟಿ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಶಿಕ್ಷಕರು ಯಾರಾದಿದೆ ದಯವಿಟ್ಟು ಬರಬೇಕು. ನಡೆಯುತ್ತಿರುವಂತಹ ಮುಖ್ಯ ವೇದಿಕೆಯಲ್ಲಿ ಒಂದು ಪಥಸಂಚಲನ ಸಂಪನ್ನಗೊಳ್ಳಲಿಕ್ಕಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಾಂಸ್ಕೃತಿಕ ವೈಭವ, ವಿವಿಧ ಶಾಲೆ ಕಾಲೇಜು ವಿದ್ಯಾರ್ಥಿಗಳ ಆಕರ್ಷಕವಾದ ಪಥಸಂಚಲನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಶಿಕ್ಷಕರನ್ನು ನಾವು ಶ್ಲಾಘಿಸ್ತಾ ಇದ್ದೇವೆ. ದೇಶವೆತ್ತುವ ಕಾಲದಲ್ಲಿ ನಮ್ಮ ನಡೆಯುತ್ತಿರುವಂತಹ ಪ್ರಪ್ರಥಮ ಗಣರಾಜ್ಯೋತ್ಸವಕ್ಕೆ ನಾವು ನೀವು ಸಾಕ್ಷಿಯಾಗಬೇಕು. ವಿವಿಧ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಪ್ರೌಢಶಾಲಾ ವಿದ್ಯಾರ್ಥಿಗಳು, ಒಟ್ಟಿಗೆ ವಿವಿಧ ಸ್ವಸಹಾಯ ಗುಂಪುಗಳ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರು, ವಿವಿಧ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ನಡೆಸುತ್ತಿರುವಂತಹ ಆಕರ್ಷಕವಾದಂತಹ ಪಥಸಂಚಲನ ಉಳ್ಳಾಲ ಉಳ್ಳಾಲ 30 ಮುಖ್ಯ ಶಾಲಾ ಮಂಡಳಿಗೆ ಅವರಿಗೆ ಪ್ರಶಸ್ತಿ ಪತ್ರವನ್ನು ಗೌರವಿಸುವ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾಗೋಣ. ಉಳ್ಳಾಲ ಗ್ರಾಮದಲ್ಲಿ ಇರುವಂತಹ ಎಲ್ಲ ಶಾಲಾ ಕಾಲೇಜುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ.
ಆತ್ಮೀಯರೇ, ಈ 74ನೆಯ ಗಣರಾಜ್ಯೋತ್ಸವದ ಈ ವೈಭವದ ಸಂಭ್ರಮದಲ್ಲಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನೀಡಿದ್ದಾರೆ. ಅವರನ್ನು ಕಾರ್ಯಕ್ರಮಿಸಿದಂತ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಇವರೆಲ್ಲರೂ ನಾವು ಇಲಾಖಾ ಪರವಾಗಿ ಹಾಗೂ ಇವತ್ತಿನ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹಾಗೂ ಆತ್ಮೀಯ ಅಣ್ಣ ಚೆಂಡೆ ಅಂತಾರೆ ಚೆಂಡೆ ಆತ್ಮೀಯ ನಾಗರಿಕ ಅತಿಥಿವರ್ಯರನ್ನ ವೇದಿಕೆಗೆ
ದಯವಿಟ್ಟು ಇಲ್ಲಿ ಧ್ವಜಾರೋಹಣ ಕಂಬಕ್ಕೆ ಮುಖ್ಯವಾಗಿ ನಮ್ಮ ಮಾನ್ಯ ಶಾಸಕರು, ತಹಸೀಲ್ದಾರರು ಮತ್ತು ನಗರಸಭೆಯ ಅಧ್ಯಕ್ಷರು ಇವು ಮೂವರು ಮಾತ್ರ ಈ ಒಂದು ಧ್ವಜಾರೋಹಣ ಈ ಒಂದು ವೇದಿಕೆಗೆ ಹೋಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಬಾಕಿ ಉಳಿದಂತ ಎಲ್ಲ ಇವರವರು ಆಯುಕ್ತರು, ಮುಖ್ಯಾಧಿಕಾರಿಗಳು, ಸ್ಥಾಯಿ ಸಮಿತಿಯವರು, ಕೌನ್ಸಿಲರ್ಗಳು ಮತ್ತೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ದರ್ಗದ ಅಧ್ಯಕ್ಷರು ಮತ್ತೆ ಪೆರಮನೂರು ಚರ್ಚಿನ ಅಧ್ಯಕ್ಷರು, ಧರ್ಮಗುರುಗಳು ಹಾಗೂ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಅವರೆಲ್ಲರೂ ದಯವಿಟ್ಟು ವೇದಿಕೆಗೆ ಹೋಗಬೇಕು. ಪ್ರಧಾನ ವೇದಿಕೆ ಈಗ 74ನೇ ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಉಳ್ಳಾಲದಲ್ಲಿ ಧ್ವಜಾರೋಹಣವನ್ನ ಸನ್ಮಾನ್ಯ ಶಾಸಕರು UT ಖಾದರ್ ಅವರು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಇದೀಗ ಧ್ವಜಾರೋಹಣ, ಅದರ ನಂತರ ರಾಷ್ಟ್ರಗೀತೆ ಆಗ್ತದೆ. ಧ್ವಜಾರೋಹಣ ಆದ ಕೂಡಲೇ ರಾಷ್ಟ್ರಗೀತೆ ನಡೆಯುತ್ತದೆ. ನಾವೆಲ್ಲರೂ ಸಾವಧಾನ ಸ್ಥಿತಿಯಲ್ಲಿರೋಣ. ಇದೀಗ ಕನ್ಯಾರ್ಥಿ ಗಣ್ಯರು ಸೇರಿಕೊಂಡು ಈ ಒಂದು ಧ್ವಜಾರೋಹಣವನ್ನು ನಡೆಸಿಕೊಡ್ಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೇವೆ. ಧ್ವಜಾರೋಹಣವನ್ನು ನೆರವೇರಿಸಿಕೊಡುವಂತಹ ಶಾಸಕರಿಗೆ ಹಾಗೂ ಎಲ್ಲ ಅತಿಥಿ ವರಿಯರಿಗೆ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿಕೊಳ್ತಾರೆ. ಧ್ವಜಾರೋಹಣ ಆದ ತಕ್ಷಣ ರಾಷ್ಟ್ರಗೀತೆ ಆಗ್ತದೆ. ರಾಷ್ಟ್ರಗೀತೆ ನಡೀತದೆ. ತದನಂತರ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೀತದೆ. ಧ್ವಜಾರೋಹಣ ಆದ ತಕ್ಷಣ ಒಂದು ಸಂದೇಶ ಇರ್ತದೆ. ಒಬ್ಬರು ಮಾತ್ರ ಈ ದಿನದ ಸಂದೇಶವನ್ನು ಎಲ್ಲರೂ ಇದಕ್ಕೆ ಗೌರವವನ್ನು ಸಲ್ಲಿಸೋಣ. ರಾಷ್ಟ್ರಗೀತೆ
ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಈ ಕ್ಷಣವನ್ನು ಆನಂದಿಸೋಣ. ಇದೀಗ ನಾವೆಲ್ಲರೂ ಸಂದೇಶಕ್ಕಾಗಿ ಕಾಯ್ತಾ ಇದ್ದೇವೆ. ಶುಭಾಶಯ ಸರ್ವರಿಗೆ ಸಲ್ಲಿಸಿಕೊಂಡು ಅತ್ಯಂತ ಸಂತೋಷವಾಗುತ್ತದೆ. ಉಳ್ಳಾಲ ತಾಲೂಕಿನ ಪ್ರಪ್ರಥಮ ಗಣರಾಜ್ಯೋತ್ಸವಕ್ಕೆ ಆಚರಣೆ ಈ ಸುಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದುಕೊಂಡು ನಾವು ನಮ್ಮ ಗಣರಾಜ್ಯೋತ್ಸವವನ್ನು ಇವತ್ತು ಆಚರಿಸಿದಂತೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶದ ಸಂವಿಧಾನ ಅದು ವಿಶ್ವದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನು ತಮ್ಮ ಹೇಳಲಿಕ್ಕೆ ಗಳಿಸಿಕೊಂಡಿದೆ. ಈ ಸಂವಿಧಾನದ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಭಾರತ ದೇಶವನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಭಾರತ ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಭಾರತ ದೇಶದ ಸಂವಿಧಾನವನ್ನು ಕೂಡ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ನಮ್ಮ ದೇಶದ ಎಲ್ಲ ಹಿರಿಯ ಕಿರಿಯರು ಮಹಾತ್ಮ ಗಾಂಧೀಜಿಯ ನೇತೃತ್ವದಲ್ಲಿ ಎಲ್ಲಾ ಜಾತಿ ಎಲ್ಲ ಮತದ ವರ್ಗದವರು ಭುಜಕ್ಕೆ ಭುಜ ಕೊಟ್ಟು ಇವತ್ತು ಹೋರಾಟ ಮಾಡಿ ಬಹುಶಃ ಇವತ್ತು ಅತ್ಯಂತ ಸ್ವತಂತ್ರದ ಸಂದರ್ಭದಲ್ಲಿ ಅದು ರಾಜಕೀಯವಾದ ಮಾತ್ರ ಸ್ವತಂತ್ರ ಅಲ್ಲ, ರಾಜ್ಯಕ್ಕೆ ಜೊತೆಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸ್ವತಂತ್ರ ಕೂಡ ನಾವು ಇವತ್ತು ಕೇಳಿಕೊಂಡಿದ್ದೇವೆ. ಸಾಮಾಜಿಕವಾದ ಸ್ವತಂತ್ರ ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಶೋಷಿತ ವರ್ಗ, ದಮನಿತ ವರ್ಗ, ಬಡವರು ಯಾರಿದ್ದಾರ ಸಮಪಾಲು ಅಂತ ಜೀವನ ಮಾಡಬೇಕು. ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಯಾರು ಹಿಂದೆ ಬಂದಿದ್ದಾರೆ ಅವ್ರಿಗೆ ಬೇಕಾಗುವಂತೆಲ್ಲ ಅವಕಾಶ ಸಂವಿಧಾನ ಕೊಟ್ಟು ಅವರು ಆರ್ಥಿಕವಾಗಿ ಮುಂದೆ ತರುವುದರ ಮೂಲಕ ಭವಿಷ್ಯದಲ್ಲಿ ಭಾರತ ಬಲಿಷ್ಠವಾದ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ಇವತ್ತು ಬಹುಶಃ ಸಂವಿಧಾನ ಇವತ್ತು ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು B.R. ಅಂಬೇಡ್ಕರ್ ನೇತೃತ್ವದಲ್ಲಿ ಕರಡು ಸಮಿತಿಯವರು ತಮ್ಮ ಸಂವಿಧಾನ ಇವತ್ತು ನಿರ್ಮಾಣ ಮಾಡಿ ನಮ್ಮ ಈ ದೇಶ ಕೊಟ್ಟಂತ ಸಂದರ್ಭದಲ್ಲಿ B.R. ಅಂಬೇಡ್ಕರ್ಗೆ ದೊಡ್ಡವಾದ ಕನಸು. ಆ ಕನಸು ಯಾವುದಂತ ಹೇಳಿದ್ರೆ ಈ ಒಂದು ದೇಶದ ಪ್ರತಿಯೊಂದು ವರ್ಗವೂ ಕೂಡ ಬಹುಶಃ ಅತ್ಯುತ್ತಮವಾಗಿ, ಸದೃಢವಾಗಿ, ಬಲಿಷ್ಠವಾಗಿ ಎಂದು ನಿಲ್ಬೇಕೆಂಬ ಕನಸಿನೊಂದಿಗೆ ಎಲ್ಲ ಸಂವಿಧಾನ ಕೊಡುವಂತ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಭಾರತ ದೇಶ ಅಂತ ಹೇಳಿದ್ರೆ ಭೌಗೋಳಿಕವಾದ ಮಾತ್ರ ಅಲ್ಲ, ಹಿಮಾಲಯ ಪರ್ವತ ಇದೆ, ಅಭಿವೃದ್ಧಿ ಸಮುದ್ರ ಇದೆ, ಗುಡ್ಡಗಾಡಿದೆ, ಮರಗಳಿದೆ, ಕಾಡಿದೆ. ಇದಾದ ದೇಶ ಆಗುದಿಲ್ಲ. ಒಂದು ದೇಶ ಅಂತ ಹೇಳಿದ್ರೆ ಆ ದೇಶದಲ್ಲಿ ಜೀವನ ಮಾಡುವಂತಹ ಪ್ರತಿಯೊಬ್ಬರು ಮನುಷ್ಯರನ್ನು ನಾವು ಸೇರಿಸಿದಾಗ ಮಾತ್ರ ಆ ದೇಶ ಇವತ್ತು ನಿರ್ಮಾಣ ಆಗ್ತದೆ. ಅದಕ್ಕಾಗಿ ದೇಶದ ಜನತೆ ಬಲಿಷ್ಠವಾದಾಗ ಮಾತ್ರ ಇವತ್ತು ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಬಹುಶಃ ಇವತ್ತು ನಮ್ಮ ದೇಶದ ಆ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಾಗಿ ನಾನೆಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗೆ ಹೇಳ್ತಾ ಇದ್ದೇನೆ, ನಮ್ಮ ದೇಶದ ಪವಿತ್ರವಾದ ಗ್ರಂಥ ಯಾವುದಂತ ಹೇಳಿದ್ರೆ ಅದು ಸಂವಿಧಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಮುಸಲ್ಮಾನ್ ಸೋದರಿಗೆ ಇವತ್ತು ಕುರಾನ್ ಪವಿತ್ರವಾದ ಗ್ರಂಥ, ಹಿಂದೂ ಸೋದರಿಗೆ ಭಗವದ್ಗೀತೆ ಒಂದು ಪವಿತ್ರವಾದ ಗ್ರಂಥ, ಕ್ರಿಶ್ಚಿಯನ್ ಸೋದರಿಗೆ ಬೈಬಲ್ ಇವತ್ತು ಪವಿತ್ರವಾದ ಗ್ರಂಥ. ಆದ್ರೆ ಎಲ್ಲಾ ಭಾರತೀಯರಿಗೆ ಅದು ಸಂವಿಧಾನವೇ ಇವತ್ತು ಪವಿತ್ರವಾದ ಗ್ರಂಥ ಅಂತ ಹೇಳಿ ಬಹುಶಃ ನಾವು ಇವತ್ತು ಪ್ರಮಾಣ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಂಡು ಹೋದ್ರೆ ಬಹುಶಃ ನಮ್ಮ ದೇಶವನ್ನು ಕೂಡ ಇವತ್ತು ನಮ್ಮ ರಕ್ಷಣೆ ಆಗ್ತದೆ. ನಾವೆಲ್ಲವೂ ಕೂಡ ಇವತ್ತು ರಕ್ಷಣೆಯಾಗಿ ಮುಂದೆ ನಿಲ್ಲುವಂತ ಅವಕಾಶ ಆಗ್ತದೆ, ಬಹಳ ಸ್ಪಷ್ಟವಾಗ್ತದೆ ಒಂದು ವಿಚಾರ ಆಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಮೇಲೆ ಹೇಳ್ತಾ ಇರ್ತೇನೆ, ಬಹುಶಃ ಗಣರಾಜ್ಯವೆಂದರೆ ಬಹು ಸಂಸ್ಕೃತಿಯ ಭಾಷೆ, ಸಂಸ್ಕೃತಿ ಆಚರಣೆಯನ್ನು ಗೌರವಿಸ್ತಾ ಏಕತಾ ಭಾವವನ್ನು ಬಿತ್ತುವುದೇ ಆಗಿದೆ. ಅದಕ್ಕೆ ಏಕೈಕ ಸಾಧನ ಸಂವಿಧಾನಬದ್ಧವಾಗಿ ನಡ್ಕೊಳ್ಳುವುದೆಂದು ಹೇಳಿಕೆ ನಾನು ಇಚ್ಛಿಸುವಂತದ್ದು. ಬಹುಶಃ ಇವತ್ತು ದೇವರು ನಮ್ಮನ್ನು ಒಟ್ಟಾಗಿ ರಕ್ಷಿಸಲಿ, ನಮ್ಮನ್ನು ಒಟ್ಟಾಗಿ ಘೋಷಿಸಲಿ, ನಮ್ಮನ್ನು ಒಟ್ಟಾಗಿ ಶಕ್ತಿಯನ್ನು ಪಡೆಯೋಣ. ನಾವು ಅಧ್ಯಯನ ಮುಖಾಂತರ ತೇಜವಂತರಾಗೋಣ, ನಾವು ಪರಸ್ಪರ ದೇಶಿಸೋಣ ಅಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಮ್ಮೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನಾವು ಅತ್ಯಂತ ಗೌರವ ಕೊಡುವ ಸಂವಿಧಾನ, ಅತ್ಯಂತ ಶ್ರೇಷ್ಠ ಸಂವಿಧಾನ ಬರುವಂತ ಅವಕಾಶ ಆಗಲಿ ಅಂತ ಹೇಳಿಕೆ ನಾನು ಇಚ್ಛಿಸುತ್ತೇನೆ. ಬಹು ಸಂಸ್ಕೃತಿಯನ್ನು ಪ್ರತಿಪಾದಿಸುವ ತ್ಯಾಗದ ಪ್ರತೀಕವಾಗಿ ಕೇಸರಿ, ಶಾಂತಿ ಸೌಹಾರ್ದದ ಪ್ರತೀಕವಾಗಿ ಬಿಳಿ, ಪ್ರಕೃತಿಯ ಸಮೃದ್ಧಿಗಾಗಿ ಕಾರಣಕ್ಕಾಗಿ ಹಸಿರನ್ನು ನಡುವೆ ಶಾಂತಿ ಸಂದೇಶದ ಸಾರುವ ನಿರಂತರತೆಯ ಸಂಕೇತ ಧರ್ಮಚಕ್ರ ನಮ್ಮ ರಾಷ್ಟ್ರಧ್ವಜ ನಾವು ತಿಳಿಸಿದ್ದೇವೆ. ಸಂವಿಧಾನವನ್ನು ಪ್ರತಿಪಾದಿಸಿದ ವಿಚಾರಗಳು ನಿರಂತರವಾಗಿ ಈಡೇರಿಕೆಗೆ ಕೆಲಸ ಮಾಡುವ ಒಂದು ವೈಯಕ್ತಿಕ ತಪಸ್ಸನ್ನು ನಾನು ಕೈಗೊಂಡಿದ್ದೇನೆ. ಯಾವತ್ತೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಿಲ್ಲುವ ಪರಿಸ್ಥಿತಿ ಬಂದಾಗ ನಾನು ರಾಜಕಾರಣದಿಂದ ನಿವೃತ್ತರಾಗಿ ಬಿಡುತ್ತೇನೆ ಹೊರತು ಸಂವಿಧಾನಕ್ಕೆ, ನಮ್ಮ ಗಣತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿ ನಿಲ್ಲುವ ಅನೇಕ ಕೆಲಸವನ್ನು ಖಂಡಿತವಾಗಿ ಮಾಡಲಾರೆ ಎಂದು ನನ್ನ ಕ್ಷೇತ್ರ ಜನರಿಗೆ ನಾನು ಇವತ್ತು ಮಾತನ್ನು ಕೊಡ್ತೇನೆ. ಸ್ವಾಮಿ ವಿವೇಕಾನಂದ
ಅರವಿಂದವರು ಹೇಳಿದಂತೆ ವೇದಾಂತದ ಮೆದುಳು, ಮುಸಲ್ಮಾನರ ದೇಹ, ಕ್ರಿಸ್ತರ ಸೇವಾ ಪ್ರವೃತ್ತಿ ಈ ದೇಶವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಮಾತನ್ನು ನಮ್ಮೆಲ್ಲರ ಹೃದಯದಲ್ಲಿ ಇಟ್ಟುಕೊಂಡು ಗಣರಾಜ್ಯೋತ್ಸವ ಇವತ್ತು ನಮ್ಗೆಲ್ಲರಿಗೂ ಒಂದು ಗಣರಾಜ್ಯೋತ್ಸವ ಮಾಡುವಂತ ಅವಕಾಶ ಉಂಟಾಗಲಿ. ಈ ಸಂವಿಧಾನದಲ್ಲಿ ಹಲವಾರು ಯೋಜನೆಗಳು ಇರುವಂತದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಹಲವಾರು ಬೇರೆ ಬೇರೆ ಬೇಡಿಕೆಗಳು ಬಂದದ್ದು. ಅದರಲ್ಲಿ ಒಂದ್ಯಾವ್ದಂತ ಹೇಳಿದ್ರೆ ನಾವು ಮತದಾನ ಹಕ್ಕನ್ನು ಯಾರಿಗೆ ಕೊಡ್ಬೇಕಂತ ಕೆಲವರು ಹೇಳಿದಂತೆ ಸದಸ್ಯರು ಯಾರು ಶ್ರೀಮಂತರಿರ್ತಾರೆ ಅವರಿಗೆ ಮತದಾನ ಹಕ್ಕನ್ನು ಕೊಡುವಂತೆ, ಇನ್ನೊಬ್ಬರು ಹೇಳಿದ್ರಂತೆ ಯಾರು ಶಿಕ್ಷಿತರಾಗಿದ್ದಾರೆ ಅವರಿಗೆ ಮಾತ್ರ ಮತದಾನ ಹಕ್ಕನ್ನು ಕೊಡುವಂತ, ಇನ್ನೊಬ್ಬರು ಹೇಳಿದ್ರಂತೆ ನಾವು ಗಂಡಸರಿಗೆ ಮಾತ್ರ ಕೊಡುವ, ಮಹಿಳೆಯರಿಗೆ ಬಹುಶಃ ಮತದಾನ ಹಕ್ಕನ್ನು ಈಗ ಕೊಡ್ಲಿಕ್ಕೆ ಬೇಡ. ಯಾಕೆ ಅಮೆರಿಕ, ಫ್ರಾನ್ಸ್ ಎಲ್ಲೂ ಕೂಡ 100 ವರ್ಷ ಆದರೂ ಕೂಡ ಸ್ವತಂತ್ರ ಸಿಕ್ಕಿ ಗಂಡಸರಿಗಲ್ಲದೆ ಮಹಿಳೆಯರಿಗೆ ಅವರಿಗೆ ಅವಕಾಶ ಇರಲಿಲ್ಲ ಮತದಾನ ಮಾಡಲಿಕ್ಕೆ. ಅವರಿಗೆ ಬಹುಶಃ ಅತಿಶಯ ಒಂದು ಮತ್ತೆ 100 ವರ್ಷದ ನಂತರ ಅವರಿಗೆ ಮತ ಹಕ್ಕನ್ನು ಸಿಕ್ಕುವಂತ ಅವಕಾಶ ಇರ್ತಾಯಿತ್ತು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನು ಹೇಳಿದಂತೆ ನಾವು ಈ ದೇಶದ ಪ್ರತಿಯೊಬ್ಬರು ಕೂಡ ಯಾರು ಬುದ್ಧಿವಂತರಿದ್ದಾರೆ 21 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಮತದಾನ ಹಕ್ಕನ್ನು ಕೊಡಬೇಕು. ಅವನು ಬಡವನಿರಲಿ, ಶ್ರೀಮಂತರಿರಲಿ, ಹುಡುಗ ಇರಲಿ, ಹುಡುಗಿಯರಿರಲಿ, ಶಿಕ್ಷಕರಿರಲಿ, ಅಶಿಕ್ಷಿತರಿರಲಿ, ದುಡ್ಡು ಕಟ್ಟಲಿ, ಟ್ಯಾಕ್ಸ್ ಕಟ್ಟಲಿ, ಕಟ್ಟದೇ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಾವು ಮತದಾನ ಹಕ್ಕನ್ನು ಕೊಡ್ತೇವೆ. ಯಾಕಂತ ಹೇಳಿದ್ರೆ ಕನಿಷ್ಠ 5 ವರ್ಷಕ್ಕೊಮ್ಮೆ ಅದು ಪೂರ ಪ್ರತಿನಿಧಿ ಆ ನಿರ್ಗತಿಕರ ಕಾಲ ಬುಡಕ್ಕೆ ಹೋಗ್ಬೇಕು, ಅವರ ಕೆಲಸವನ್ನು ಮಾಡಬೇಕೆಂಬ ಉದ್ದೇಶದಿಂದ ಕೊಡುವಂತ ಹಕ್ಕಾಗಿತ್ತು ಇಚ್ಛಿಸುವುದು. ಅದಕ್ಕೆ ಹಲವಾರು ನಾವೆಲ್ಲರೂ ಕೂಡ ಸಂವಿಧಾನ ಓದಿಕೊಂಡು ಬರುವಂತ ವಿಚಾರ ಆಗ್ಬೇಕಾಗ್ತದೆ. ಸಂವಿಧಾನ ಎಷ್ಟೇ ಭಾಷೆಯಲ್ಲಿ ಎಷ್ಟೇ ಸಲ ಓದಿದ್ರು ಕೂಡ ಅದು ಅಷ್ಟು ಸುಲಭವಾಗಿ ನಮ್ಗೆ ಯಾರಿಗೂ ಕೂಡ ಅರ್ಥ ಆಗುವುದಿಲ್ಲ. ಯಾಕೆ ಅದೊಂದು ಬರೇ ಇವತ್ತೊಂದು ಗ್ರಂಥವ ಕವಿತೆಯಲ್ಲ ಅಥವಾ ಬಹುಶಃ ನಮ್ಮ ಸಾಹಿತ್ಯ ಅಲ್ಲ. ಒಂದು ಸಂವಿಧಾನ ಅದು ಬಹುಶಃ ಈ ದೇಶದ ಪರಂಪರೆ, ಸಂಸ್ಕೃತಿ, ಆಚಾರ, ವಿಚಾರಗಳು ಎಲ್ಲವೂ ಕೂಡ ಮೈಗೂಡಿಸಿಕೊಳ್ಳುವಂತ ಆರ್ಥಿಕವಾದ, ರಾಜಕೀಯವಾದ, ಸಾಮಾಜಿಕವಾದ ಮುಖಾಂತರ ನಮ್ಮನ್ನು ಸಬಲೀಕರಣ ಕೊಡುವಂತ ಒಂದು ಸಂವಿಧಾನ ಆಗಿದೆ. ಅದನ್ನು ಉಳಿಸಿಕೊಂಡು ನಾವೆಲ್ಲರೂ ಇವತ್ತು ಬದ್ಧರಾಗುವಂತ ನಾನು ಇವತ್ತು ಹೇಳಿಕೊಳ್ಳುತ್ತಾ ಬಹುಶಃ ಈ ಒಂದು ಧ್ವಜ ಸ್ತಂಭದ ಮೂಲಕ ಐತಿಹಾಸಿಕವಾಗಿ ನಾವು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಬಹುಶಃ ಮುಂದಿನ ವರ್ಷ ಆಗಸ್ಟ್ 15ಕ್ಕೆ ಇದು 110 ಮೀಟರ್ನ ಇವತ್ತು ಧ್ವಜಸ್ತಂಭ ಆದ್ರೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲೇ 400 ಮೀಟರ್ನ ಇವತ್ತು ಧ್ವಜಸ್ತಂಭದ ಮುಖಾಂತರ ನಾವು ಐತಿಹಾಸಿಕವಾದ ಹಮ್ಮಿಕೊಳ್ಳಲಿಕ್ಕೆ ಇದ್ದೇವೆ. ನಿಮ್ಮೆಲ್ಲರ ಸಾಗಿ ಇಲ್ಲಿ ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವ ಭಾಷಣ ಸಲ್ಲಿಸಿಕೊಂಡು ನಮ್ಮ ಜೊತೆ ನಗರಸಭೆ ಅಧ್ಯಕ್ಷ ಚಿತ್ರಕನವರು, ವಿಧಾನ ಪರಿಷತ್ ಸದಸ್ಯರ ಫಾರೂಕ್ ಅವರು, ಅದರಿಂದ ದರ್ಗಾ ಸಮಿತಿ ಅಧ್ಯಕ್ಷ ಅಂತ ರಶೀದಾಕನವರು, ನಮ್ಮ ಉಳ್ಯ ದೇವಸ್ಥಾನದ ಗುರಿಕಾರಂತ ರಾಜೇಶ್ವರ ಅವರು, ಉಪಾಧ್ಯಕ್ಷ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂತ ವೀಣಾ ತಹಶೀಲ್ದಾರ್ ಅವರು, ಅದರ ಇ ಅವರು, ನಮ್ಮ ಶಿಕ್ಷಣ ಇಲಾಖೆಯ ಬಿ ಅವರು, ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಉಳ್ಳಾಲ ನಗರಸಭೆಯ ಮತ್ತು ಕೋಟೆಕ್ಕಾರ್ ಮತ್ತು ಸೋಮೇಶ್ವರ ನಗರಸಭೆಯ ಕಮಿಷನರ್ಗಳಿಗೆ ಕೂಡ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಿಗೆ, ಆರೋಗ್ಯ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ, ಶಿಕ್ಷಣ ಇಲಾಖೆಯವರಿಗೆ, ಅದೇ ರೀತಿ ಮಾಧ್ಯಮ ಮಿತ್ರರಿಗೆ ಸರ್ವರಿಗೂ ಕೂಡ ನನ್ನ ಕ್ಷೇತ್ರ ಸರ್ವ ಜನರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಸಾರ್ವಜನಿಕ ತಾವೆಲ್ಲ ಇವತ್ತು ಬಹಳ ಭಾಗ್ಯವಾಗಿ ಅತ್ಯಂತ ಯಶಸ್ವಿಗೊಳಿಸಿದ್ರ ವಿವಿಧ ಶಾಲೆಯ ವಿದ್ಯಾರ್ಥಿ ಬಂದ ನಿಮ್ಮೆಲ್ಲ ದೈಹಿಕ ಶಿಕ್ಷಕರ ವರ್ಗ, ಬಹುಶಃ ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರ ವಿದ್ಯಾರ್ಥಿಗಳಿಗೆ, ಅವರ ಪರಿಸರದ ಪೋಷಕರಿಗೆ ಕೂಡ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ, ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಮುಂದೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ಹಮ್ಮಿಕೊಳ್ಳುವಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ವಂದಿಸ್ತೇನೆ. ಜೈ ಹಿಂದ್. ಭಾರತ ಜನನಿಯ
ಭಾರತ್ ಪ್ರೌಢಶಾಲೆ. ಈಗಾಗಲೇ ರಾಷ್ಟ್ರಗೀತೆಯನ್ನು ಟಿಪ್ಪು ಸುಲ್ತಾನ್ ಶಾಲೆಯವರು, ನಾಡಗೀತೆಯನ್ನು ಹಜರತ್ ಪ್ರೌಢಶಾಲೆಯವರು ಹಾಡಿದ್ದಾರೆ. ಅವರಿಗೆ ವಂದನೆಗಳು. ದೃಷ್ಟಿಯಲ್ಲಿ ಯಶರಾಜ್ ಮಾಸಿಕಟ್ಟೆ ಅವರ ಕುಟುಂಬಸ್ಥರು, ಹಾಗೇನೆ ಭೂಷಣ್ ರೈ ಅವರನ್ನು ಕೂಡ ವೇದಿಕೆಗೆ, ಭೂಷಣ್ ರೈ ಅವರ ಕುಟುಂಬಸ್ಥರು. ಒಂದೇ ನಿಮಿಷ ಬಿಸಿ ಜೋಗಿ ಗೊತ್ತಾಗ್ತದೆ, ಒಂದೇ ಲೆಕ್ಕ ಬೈತೇನೆ. ನಾನು ಯಶರಾಜ್ ಕುಟುಂಬ ಮತ್ತು ಭೂಷಣ್ ರೈ ಕುಟುಂಬಸ್ಥರ ತಂದೆ ತಾಯಂದಿರನ್ನು ನಾನು ವಿಶೇಷವಾಗಿ ಎಲ್ಲರ ಪರವಾಗಿ ನಾನು ವಿಶೇಷ ಕೃತಜ್ಞ ಮತ್ತು ಅವರ ಒಂದು ಮನಸ್ಸನ್ನು ನಾನು ಎಲ್ಲರ ಪರವಾಗಿ ನಾನು ಶ್ಲಾಘಿಸಿ ಇಚ್ಛಿಸ್ತೇನೆ. ಯಾಕೆಂದರೆ ತನ್ನ ಮಕ್ಕಳು ತೀರಿ ಹೋದಂಥ ಸಂದರ್ಭದಲ್ಲಿ, ನನ್ನ ಮಗ ತೀರಿ ಹೋದ ನೋವಿನಲ್ಲಿದ್ದರೂ ಕೂಡ ನನ್ನ ಮಗ ಇವತ್ತು ಕಲ್ಕೊಂಡಿದ್ದಾನೆ, ನಾನು ಕಲ್ಕೊಂಡಿದ್ದೇನೆ, ಇಷ್ಟು ವರ್ಷ ಚೆನ್ನಾಗಿ ನೋಡಿಕೊಂಡು ಅವನನ್ನು ಕಲ್ಕೊಂಡಂಥ ಸಂದರ್ಭದಲ್ಲಿ ಬಹುಶಃ ಬೇರೆ 4-5 ಜನ ಬದುಕಲಿ ಅಂತ ಹೇಳಿ ತನ್ನ ಮಕ್ಕಳ ಅಂಗಾಂಗವನ್ನು ದಾನ ಮಾಡಲಿಕ್ಕೆ ತಗೊಂಡ ತೀರ್ಮಾನ, ಅದು ಅತ್ಯಂತ ದೊಡ್ಡ ಮಾನವೀಯತೆ ಮತ್ತು ಕರುಣೆಯ ತೀರ್ಮಾನ. ಅದರ ಮುಂದೆ ಯಾವುದೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು 2 ಕುಟುಂಬಗಳು
ಅಂಗಾಂಗ ದಾನ ಮಾಡೋ ಮೂಲಕ ಇವತ್ತು ಬಹುಶಃ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜೀವಗಳು ರಕ್ಷಣೆ ಮತ್ತು ಜೀವ ಕೊಟ್ಟದ್ದು ಮಾತ್ರ ಅಲ್ಲ, ಅದು ಯಾವುದೇ ಜಾತಿ, ಯಾವುದೇ ಮತ, ಎಲ್ಲ ಯಾವುದೇ ವರ್ಗದವರು ಇವತ್ತು ಬದುಕಿರ್ಬೋದು. ಅಷ್ಟು ಮಾತ್ರ ಅಲ್ಲ, ಇದು ಭವಿಷ್ಯ ದಿನಗಳಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ, ಅಂಗಾಂಗ ದಾನ ಮಾಡಲಿಕ್ಕೆ ಕೊಡುವಂತ ದೊಡ್ಡ ಮಟ್ಟದ ಇವತ್ತು ಪ್ರೇರಣೆ ಆಗುವಂತ ವಿಚಾರ ಇವತ್ತು ಆಗಿದೆ. ನಾನು ಆಹಾರ ಸಚಿವನಾಗಿದ್ದಾಗ ಬಹಳಷ್ಟು ಕಾನೂನು ಮಾಡಿದ್ರು ಕೂಡ ಅಷ್ಟು ಸುಲಭದಲ್ಲಿ ಯಾರು ಕೂಡ ತಂದೆ ತಾಯಂದರು ಮನೆಯವರು ಮನಸ್ಸು ಮಾಡುವುದಿಲ್ಲ. ಅದರ ನೋವು ನಮಗೆ ಬಹಳ ಚೆನ್ನಾಗಿ ಇವತ್ತು ಅರ್ಥ ಆಗ್ತದೆ. ಆದ ಕಾರಣ ಇವತ್ತು ನಾವು ಉಳ್ಳಾಲ ಸರ್ವ ಜನತೆಯ ಪರವಾಗಿ, ಅವರ ಕುಟುಂಬಸ್ಥರ ಎಲ್ಲರ ಪರವಾಗಿ ಆ ಮಾನವೀಯತೆ ಮತ್ತು ಕರುಣೆಯ ವಿಶೇಷ ಸಂಕೇತವಾಗಿ ನಾವು ಇವತ್ತು ಗೌರವಿಸಲಿಕ್ಕೆ ಇಚ್ಛಿಸುವುದು ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ಕೂಡ ಅವರಿಗೆ ಒಂದು ಪ್ರೇರಣೆಯಾಗಿ ಆ ಅನುದಾನ ಮತ್ತು ಪ್ರೋತ್ಸಾಹವನ್ನು ಕೂಡ ಕೊಡಿಸಲಿಕ್ಕೆ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ನಿಮ್ಮೆಲ್ಲರ ಪರವಾಗಿ ಮಾಡ್ತಾ ಅಂತ ಹೇಳಿಸಿ ಮತ್ತೊಮ್ಮೆ ಅವರ ಕ್ರಮಕ್ಕೆ ನಾನು ಯಾವಾಗಲೂ ವಂದಿಸ್ತೇನೆ. ಇನ್ನೊಬ್ಬರಿಗೆ ಜೀವ ಕೊಟ್ಟಷ್ಟು ಪ್ರಾಮುಖ್ಯವಾದಂಥ ದಾನಗಳಲ್ಲಿ ಒಂದು. ಇದನ್ನು ನಾವೆಲ್ಲರೂ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅವರನ್ನ ಇದೊಂದು ಪ್ರೇರಣೆ ಆಗಬೇಕು, ಶ್ಲಾಘಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಅವರ ಕುಟುಂಬಸ್ಥರನ್ನು ಕರೆದು ಈ ಒಂದು ಸಣ್ಣ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸ್ತಾ ಇದ್ದೇವೆ. ಇದು ಸಮಾಜದ ಎಲ್ಲರಿಗೂ ಕೂಡ ಪ್ರೇರಣೆಯಾಗಿರಲಿ, ಪ್ರೇರಣಾ ಶಕ್ತಿಯಾಗಿ ಮೂಡಿ ಬರಲಿ ಎನ್ನುವ ಆಶಯದೊಂದಿಗೆ ಅವರನ್ನು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಇರುವರಿಗೂ. ಒಳ್ಳೆ ತಟ್ಟೋಣ. ಯಾಕೆಂದ್ರೆ ಕೆಲವು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಬೇರೆ ಬೇರೆ ಕ್ರೀಡಾ ಕ್ಷೇತ್ರದಲ್ಲಿ ಕರಾಟೆ ಆಗಿರ್ಬೋದು, ಅಥ್ಲೆಟಿಕ್ಸ್ ಆಗಿರ್ಬೋದು, ಖೇಲೋ ಇಂಡಿಯಾ ಸ್ಪರ್ಧೆಗಳು ಆಗಿರ್ಬೋದು. ವಿಶೇಷವಾಗಿ ಅಲ್ಲಿ ಜನಾರ್ದನ್, ನಮ್ಮ ಸಜನ್ ಜನಾರ್ದನ್ ಇವನು ಕೂಡ ಬಂದೇನೆ. ಹೈ ಜಂಪ್ ಅಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದ ಪ್ರತಿಭಾನ್ವಿತ ಹುಡುಗ ನಮ್ಮ ಸುಷ್ಮಾ ಜನಾರ್ದನ್ ಅವರ ಮಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ವಿದ್ಯಾರ್ಥಿ ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಮತ್ತೊಮ್ಮೆ ಹೆಸರನ್ನ ಕರೀತೇನೆ. ಒಂದು ಸಜನ್ ವಿ ಶೆಟ್ಟಿ, ಸಜನ್ ಜನಾರ್ದನ್, ಶಾವ್ಯ ವಿ ಶೆಟ್ಟಿ, ಪ್ರತೀಕ್ ಎನ್ ಕೊಟ್ಟಾರಿ, ಭೂಮಿಕಾ, ದಿಶಾ, ಸಿಂಚನ, ವೇದಾಂತ್, ಎಡಿನ್ ಫ್ರಿನ್ಸನ್. ಎಷ್ಟು ವಿದ್ಯಾರ್ಥಿ. ಮಾನ್ಯ ಶಾಸಕರು ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಪ್ರತಿಯೊಬ್ಬರಿಗೂ ಕೂಡ ಶಾಲನ ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಾವೆಲ್ಲರೂ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು. ಯಾಕೆಂದ್ರೆ ಉಳ್ಳಾಲ ತಾಲೂಕಿನ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಇವರು. ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಲಿ. ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸುವುದಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಬೇಕು ಎನ್ನುವಂಥ ಉದ್ದೇಶ ನಮ್ಮ ತಾಲೂಕು, ಉಳ್ಳಾಲ ತಾಲೂಕಿನ ಎಲ್ಲ ಈ ಒಂದು ಅಧಿಕಾರಿ ವರ್ಗ ಹಾಗೂ ನಮ್ಮ ಮಾನ್ಯ ಶಾಸಕರ ಆಶಯದಂತೆ ಈ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ಆ ವಿದ್ಯಾರ್ಥಿಗಳದ್ದಾಗಲಿ ಅಂತೇಳಿ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟುತ್ತೇವೆ ಅವರಿಗೆ. ಮುಖ್ಯವಾಗಿ ಖೇಲೋ ಇಂಡಿಯಾ 14 ವರ್ಷ ವಯೋಮಿತಿಯಲ್ಲಿ ನಮ್ಮ ಬ್ರಾಡ್ ಜಂಪ್ 60 ಮೀಟರ್ಸ್ ರೇಸ್ನಲ್ಲಿ ಆಯ್ಕೆಯಾದಂಥ ಅಡಿನ್ ಸೈಂಟ್ ಸೆಬಾಸ್ಟಿಯನ್ ಸ್ಕೂಲ್ ಹಾಗೆ ಉಚ್ಚಿಲ ಬೋವಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರತೀಕ್ ಎನ್ ಕೊಟ್ಟಾರಿ ಖೇಲೋ ಇಂಡಿಯಾ ನ್ಯಾಷನಲ್ ಲೆವೆಲ್ಗೆ ಜೂನಿಯರ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಹಾಗೆ ಭೂಮಿಕಾ ಎನ್ ಕೊಟ್ಟಾರಿ, ದಿಶಾ ಮತ್ತು ಸಿಂಚನ ಅವರು ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆ ಸೋಮೇಶ್ವರ ಇಲ್ಲಿನ ವಿದ್ಯಾರ್ಥಿಗಳು. ಮೈಸೂರು ವಿಭಾಗದ ಫುಟ್ಬಾಲ್ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟದ ವಿಭಾಗದಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಭೂಮಿಕಾ, ದಿಶಾ, ಸಿಂಚನ, ಉಚ್ಚಿಲಬೋವಿ ಆಂಗ್ಲ ಮಾಧ್ಯಮ ಶಾಲೆ. ಹಾಗೆ ನೆಫಿಸಾ ಹೆಬರ್ ಕರಾಟೆಯಲ್ಲಿ, ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಭಾಗದ ನಾಗರಿಕರಿಗೆ ಅತ್ಯಧಿಕ ಸೇವೆಗಳನ್ನು ನೀಡಿರುವ ಗ್ರಾಮ ಒನ್ ಫ್ರಾಂಚೈಸಿಗಳನ್ನು ಗುರುತಿಸಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಗಳಿದಂತಹ ಮೇಲೆ ಬನ್ನಿ. ಪ್ರಥಮ ಬಹುಮಾನ ನಿತಿನ್ ಆಚಾರ್ಯ ಅವರಿಗೆ ಶಾಲು ಹೊಲಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ಪ್ರಿಯಾ ಆರ್ ಉಚ್ಚಿಲ್ ಗ್ರಾಮ ಒನ್ ಫ್ರಾಂಚೈಸಿ ತಲಪಾಡಿ ಇವರೇ ಪಡೆದುಕೊಂಡಿದ್ದಾರೆ. ಪ್ರಿಯಾ ಆರ್ ಉಚ್ಚಿಲ್ ಇವರಿಗೂ ಶಾಲು ಹೊಲಿಸಿ ಪ್ರಥಮವಾಗಿ ಶಾಲನ್ನು ಹೊಲಿಸಿ ಹಾರವನ್ನು ಅರ್ಪಿಸುವುದರೊಂದಿಗೆ ನೆನಪಿನ ಕಾಣಿಕೆ ಮತ್ತು ಫಲವಸ್ತುವನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಇದು ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಭಾಗದ ನಾಗರಿಕರಿಗೆ ಅತ್ಯಧಿಕ ಸೇವೆಯನ್ನು ನೀಡಿರುವಂತಹ ಗ್ರಾಮ ಒನ್ ಫ್ರಾಂಚೈಸಿಯನ್ನು ಗುರುತಿಸಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದವರು ಸಬ್ರೀನ್ UH ಗ್ರಾಮ ಒನ್ ಫ್ರಾಂಚೈಸಿ ಮಂಜಿನಾಡಿ. ನಂತರ ಪ್ರಿಯಾ ಆರ್ ಉಚ್ಚಿಲ್ ಅವರಿಗೆ ಗೌರವಿಸ್ತಾ ಇದ್ದಾರೆ. ತದನಂತರ ಸಬ್ರೀನ್ UH ಗ್ರಾಮ ಫ್ರಾಂಚೈಸಿ ಮಂಜುನಾಥ್ ಇವರು ಕೂಡ ಉಪಸ್ಥಿತರಿದ್ದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ.
ತದನಂತರ ಮಾರ್ಚ್ ಪಾಸ್ಟ್ ಪಥಸಂಚಲನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರಿಗೆ ಗೌರವ ಇದೆ. ಅದರ ವಾಚನವನ್ನು ಶ್ರೀ ಮೋಹನ್ ಶಿಲ್ಲಾಲ್ ಅವರು ನಿರ್ವಹಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಪಥಸಂಚಲನ ವಿಭಾಗದಲ್ಲಿ ಪ್ರಾಥಮಿಕ ತಮಗೆಲ್ಲ ಗೊತ್ತಿದೆ, ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಸ್ಕೌಟ್ ಗೈಡ್ ಮಕ್ಕಳಿಗೆ, NCC ಅವರಿಗೆ ಹಾಗೂ ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪಥಸಂಚಲನ ಇತ್ತು. ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿರುವಂತಹ ಎಲ್ಲ ತಂಡಗಳಿಗೆ ಕೂಡ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸುತ್ತಾ, ಈ ದಿವಸದ ಪಥಸಂಚಲನದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಅತ್ಯಂತ ಉತ್ತಮವಾಗಿ ನಡೆಸಿಕೊಂಡಿರುವಂಥ ನಾವು ಒಂದೊಂದು ತಂಡಗಳಿಗೆ ನಾವು ಪ್ರಥಮ ಬಹುಮಾನ ಅಂತ ನಿಟ್ಟಿನಲ್ಲಿ ಪ್ರಥಮ ಸ್ಥಾನ ಕಾರ್ಮೆಲ್ ಕೋಟೆಕಾರ್, ಸ್ಕೌಟ್ ಅಂಡ್ ಗೈಡ್ಸ್ ವಿಭಾಗದ ಕಾರ್ಮೆಲ್ ಕೋಟೆಕಾರ್ ತಂಡದವರು ಬಂದು ತಮ್ಮ ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ಹಾಗೆ NCC ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ತಂಡ, ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ತಂಡ ಹಜರತ್ ಸೈಯದ್ ಮದನಿ ಉಳ್ಳಲ. ಸ್ಕೌಟ್ ಗೈಡ್ ನೋಡಿ. NCC ಮತ್ತೆ NDU ವಿಭಾಗದಲ್ಲಿ NCC ತಂಡದವರು ಪ್ರಥಮ, ಪ್ರಾಥಮಿಕ ವಿಭಾಗದಲ್ಲಿ ಹಜರತ್ ಸೈಯದ್ ಮದನಿ ಉಳ್ಳಾಲ, ಹೈಸ್ಕೂಲ್ ವಿಭಾಗದಲ್ಲಿ ಉಚ್ಚಿಲ ಬೋವಿ, ಪ್ರಾಥಮಿಕ ವಿಭಾಗದ ಹಜರತ್ ಸೈಯದ್ ಮದನಿ ಅವರು ಬನ್ನಿ. ಹಜರತ್ ಸೈಯದ್ ಮದನಿ ನೀವು ಸರಿ ಬನ್ನಿ ರೆಡಿ ಇಲ್ಲಿ ಚೆನ್ನಾಗಿ ಡಿಸಿಪ್ಲಿನ್ ಎಲ್ಲರಿಗೂ ಇದ್ದೀರಿ. ಇದರಲ್ಲಿ ಯಾರು ಒಬ್ಬರು ನಾವು ಸೆಲೆಕ್ಟ್ ಮಾಡುವಂಥದ್ದು. ಬಹುಶಃ ಮುಂದಿನ ವರ್ಷ ನಿಮಗೆಲ್ಲರಿಗೂ ಅವಕಾಶ ಇದೆ. ಮತ್ತು ಈ ಬಿಸಿಲು ನನಗೆ ಭಾಳ ಚೆನ್ನಾಗಿ ಗೊತ್ತಾಗ್ತದೆ, ಅನುಭವ ಕೂಡ ಕೊಟ್ಟಿದೆ. ಮುಂದಿನ ವರ್ಷ ನಿಮಗೆ ಯಾವುದೇ ಕಷ್ಟ ಆಗದ ರೀತಿಯಲ್ಲಿ ಇಲ್ಲಿ ಶೀಟ್ ಹಾಕಿಕೊಂಡು ಭಾಳ ಸಂಭ್ರಮದ ಕಾರ್ಯಕ್ರಮ ಮಾಡುವಂಥ ಯೋಜನೆಯನ್ನು ಸಾಹೇಬರು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಯಾರಿಗೆ ಸಿಕ್ಕೂ ಕೂಡ ಎಲ್ಲರೂ ಕೂಡ ಸಂತೋಷ ಮತ್ತು ಸಂಭ್ರಮ ಆಚರಣೆ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾನು ನಮ್ಮ ತಹಶೀಲ್ದಾರ್ ಪುಟ್ಟರಾಜ್ನವರಿಗೂ, ಇವಾಗ ರಾಜೇಂದ್ರನವರಿಗೂ, CDP ಆಗಿರುವಂಥ ಶೈಲಕರ್ಗಿ ಅವರು ಮತ್ತು ನಮ್ಮ PO ಈಶ್ವರ್ ಎಲ್ಲರಿಗೂ ಬಹುಶಃ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ವಿಶೇಷ ಶುಭಾಶಯ ಸಲ್ಲಿಸುತ್ತೇನೆ. ನೋಡಿ, ಹೈಸ್ಕೂಲ್ ವಿಭಾಗದಲ್ಲಿ ಉಚ್ಚಿಲಭೋವಿ ತಂಡ ಸಂದೀಪ್, ಉಚ್ಚಿಲಭೋವಿ. PUC ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡ ಸೈನ್ಸ್ ಸೆಬಾಸ್ಟಿಯನ್ ಪೆರ್ಮನ್ನೂರು. ಹೈಸ್ಕೂಲ್ ವಿಭಾಗದ ಉಚ್ಚಿಲಭೋವಿ ನೀವು ಅಲ್ಲಿಂದ ಕೆಳಗೆ ಎದುರಿಂದ ಕೆಳಗೆ ಉಚ್ಚಿಲಭೋವಿ ಅವರು ಬನ್ನಿ. ಉಚ್ಚಿಲಭೋವಿ ಹೈಸ್ಕೂಲ್ ವಿಭಾಗದಲ್ಲಿ ಉಚ್ಚಿಲಭೋವಿ ಪ್ರಥಮ ಸ್ಥಾನ. PUC ವಿಭಾಗದಲ್ಲಿ ಸೈನ್ಸ್ ಸೆಬಾಸ್ಟಿಯನ್ ಪ್ರವೀಣ್ ಸರ್, ಸೆಬಾಸ್ಟಿಯನ್ ಮಕ್ಕಳು ಇಲ್ಲಿ ಬರ್ರಿ ಇಲ್ಲಿ ನಡೀರಿ. ಉಚ್ಚಿಲಭೋವಿ ಅವರಲ್ಲ, ಬಹಳ ಶಿಸ್ತುಬದ್ಧವಾಗಿ ನಡೆದಿರುವಂಥ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿದೆ. ಎಲ್ಲ ತಂಡಗಳಿಗೂ ಕೂಡ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದ್ದೇವೆ. ಈಗ PUC ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡ ಸೈನ್ಸ್ ಸೆಬಾಸ್ಟಿಯನ್ ಪೆರ್ಮನ್ನೂರು, ಸೈನ್ಸ್ ಸೆಬಾಸ್ಟಿಯನ್. ನರ್ಸಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡ ಮ್ಯಾಂಗ್ಳೂರ್ ಕಾಲೇಜ್ ಆಫ್ ನರ್ಸಿಂಗ್ನವರು. ನರ್ಸಿಂಗ್ ವಿಭಾಗದವರು ಇದ್ದೀರಾ? ಸ್ವಲ್ಪ ಚಪ್ಪಾಳೆ ತಟ್ಟಬಹುದು ಆಚೆಗೆ, ಸ್ವಲ್ಪ ಕೈಯನ್ನು ಜೋಡಿಸಿ. ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾವೆಲ್ಲರೂ ಕೂಡ ಉಳ್ಳಾಲ ತಾಲೂಕಿನಲ್ಲಿ ಇದು ಅಭೂತಪೂರ್ವದಂಥ 74ನೇ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡವರು. ಎಲ್ಲ ನಮ್ಮ ಅಂಬೇಡ್ಕರ್ನೊಂದು ಬಾಲ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾವು ಗೌರವಿಸುವಂಥ ಕಾರ್ಯಕ್ರಮ ಇದೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಅತ್ಯಂತ ಉತ್ತಮವಾಗಿ ಅತ್ಯಂತ ಶಿಸ್ತುಬದ್ಧವಾದಂಥ ಒಂದು ಅಂಬೇಡ್ಕರ್ ಹೋಲುವಂಥ ವಸ್ತ್ರವನ್ನು ಹುಟ್ಟಿದ್ದಾರೆ. ಹಾಗೆ ಉತ್ತಮವಾದ ಟೈಯನ್ನು ಹಾಕಿದ್ದಾರೆ. ಅದರೊಟ್ಟಿಗೆ ಒಂದು ಪುಸ್ತಕ
ಎಲ್ಲ ನೋಡಿ ನಮ್ಮ ಬಾಲ ಅಂಬೇಡ್ಕರ್ಗಳಲ್ಲಿ ಕೂತ್ಕೊಂಡು ಅವರು ಅತ್ಯಂತ ಗೌರವವಾಗಿ ಅವರನ್ನು ನಾವು ಗೌರವಿಸ್ತೇವೆ. ಈಗ ಅವ್ರು ನಿಂತುಕೊಳ್ತಾರೆ, ಮತ್ತೊಮ್ಮೆ ನಿಂತ್ಕೊಂಡು ದಯವಿಟ್ಟು ಮಕ್ಕಳು ನಿಂತ್ಕೊಳ್ಳಿ, ಮತ್ತೊಮ್ಮೆ ಅವರನ್ನು ನಾವು ಅಭಿನಂದಿಸಬೇಕು. ಜೋರಾದ ಚಪ್ಪಾಳೆ ಆಚೆಯಿಂದ ಬರಬೇಕು. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಎಲ್ಲ ತಂಡಗಳ ಎದುರು ಭಾಗದಲ್ಲಿ ಈ ಅಂಬೇಡ್ಕರ್ಗಳು ಅಲ್ಲಿಂದ ಮಾಸ್ ಪಾಸ್ಟಲ್ಲಿ ಬಂದಿದ್ದಾರೆ. ಅದರೊಟ್ಟಿಗೆ ಇಡೀ ವೇದಿಕೆಯಲ್ಲಿ ನಮ್ಮ ಬಾಲ ಅಂಬೇಡ್ಕರ್ಗಳೇ ಆವರಿಸಿದ್ದಾರೆ. ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಬಹುಶಃ ಮನೆಯ ಶಾಸಕರ ಈ ಒಂದು ಯೋಚನೆ ಇನ್ನಷ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಇಂಥದ್ದೆಲ್ಲ ಇನ್ನು ಪ್ರತಿಬಿಂಬನ ಆಗಲಿಕ್ಕೆ ಇದೆ ಅಂತೇಳಿ ನಮ್ಮ ಒಂದು ಭಾವನೆ. ಒಂದು ಮಾದರಿ ಕಾರ್ಯಕ್ರಮವನ್ನು ಈ ದಿವಸ ಸಂಘಟಿಸಿದೆ. ಹಾಗೆ ಬ್ಯಾಂಡ್ ಸೆಟ್ ತಂಡದವರು ದಯವಿಟ್ಟು ಬರಬೇಕು. ಬ್ಯಾಂಡ್ ಸೆಟ್ ತಂಡದವರು, ಬ್ಯಾಂಡ್ ಸೆಟ್ ಪ್ರತಿಸಿರುವ ತಂಡಗಳು ಒಂದು ನಿತ್ಯದವರಲ್ಲಿದ್ದೀರಿ. ಸೈನ್ಸ್ ಸೆಬಾಸ್ಟಿಯನ್ ಅವರು, ಜೋಯ್ಲೆನ್ ಅವರಿದ್ರ ಬ್ಯಾಂಡ್ ಬನ್ನಿ. ಕಾರ್ಮೆಲ್ ಅವರು, ನೋಡಿ ಈ ದಿವಸದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ತಂಡಗಳು. ಹಾಗೆ ಪಥಸಂಚಲನದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಾಲೆಗಳ ತಂಡಗಳು ದಯವಿಟ್ಟು ಬರಬೇಕು. ತಮ್ಮನ್ನು ಕೂಡ ನಾವು ರಾಜಗುಡ್ಡೆ ಶಾಲೆಯವರು, ಸೈನ್ಸ್ ಸೆಬಾಸ್ಟಿಯನ್ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳು, ಸರ್ಕಾರಿ ಪ್ರೌಢಶಾಲೆ ಪೆರ್ಮಣ್ಣೂರಿನ ಮಕ್ಕಳು ದಯವಿಟ್ಟು ಬರಬೇಕು. ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ರಾಜಗುಡ್ಡೆ ಶಾಲೆಯವರು, ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರದವರು, ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳದವರು. ರಾಜಗುಡ್ಡೆ ಶಾಲೆ, ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರ, ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ, ಹಜರತ್ ಸೈಯದ್ ಮದನಿ ಹಳೇಕಳ, ಸೈನ್ಸ್ ಸೆಬಾಸ್ಟಿಯನ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪೆರ್ಮಣ್ಣೂರು, ಸರ್ಕಾರಿ ಪ್ರೌಢಶಾಲೆ ಪೆರ್ಮಣ್ಣೂರು. ಇಷ್ಟು ಶಾಲೆ ಮಕ್ಕಳು ಬರಬೇಕು. ಹಾಗೆ ಹಜರತ್ ಸೈಯದ್ ಮದನಿ ಹಳೇಕಳದವರು, ಹಾಗೆ ಭಾರತ್ ಪ್ರೌಢಶಾಲೆ ಉಳ್ಳಾಲ, ರೈತ ಗೀತೆ ಹಾಡಿದಂಥ ಭಾರತ್ ಪ್ರೌಢಶಾಲೆ ಉಳ್ಳಾಲದವರು ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ನರಿಗರ ಪಂಚಾಯತ್ ಉಪಾಧ್ಯಕ್ಷರು ನವಾಜ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ನವಾಜ್ ಅವರು, ಭಾರತ್ ಪ್ರೌಢಶಾಲೆ ಅವರು ರೈತ ಗೀತೆ ಹಾಡಿದಂಥ ಸ್ಮರಣಿಕೆ ಸಿಕ್ಕಿದ ಸ್ಮರಣಿಕೆ ಒಬ್ಬೊಬ್ಬರು ಬನ್ನಿ ಭಾಗವಹಿಸ್ತಾರೆ. ಹಾಗೆ ಪಥಸಂಚಲನದಲ್ಲಿ ಭಾಗವಹಿಸಿರುವಂಥ ತಂಡಗಳು ಕೂಡ ಬರಬೇಕು. ತಮ್ಮನ್ನು ಕೂಡ ನಾವು ಗೌರವಿಸ್ತಿದ್ದೇವೆ. ಶಾಲಾ ತಂಡದ ಪ್ರೀತಮ್ ಸರ್, ನಿಮ್ಮ ಶಾಲೆಗೆ ಬರಬೇಕಿಲ್ಲಿ ಹೋಗಿದ್ದು ಬಂದೆ. ಪಥಸಂಚಲನದಲ್ಲಿ ಭಾಗವಹಿಸಿರುವಂಥ ತಂಡಗಳು ಸೈಯದ್ ಮದನಿ ಹಳೇಕೋಟೆಯ ಪ್ರಾಥಮಿಕ ವಿಭಾಗದವರು, ಹೈಸ್ಕೂಲ್ ವಿಭಾಗದವರು ಬರಬೇಕು ಸ್ಮರಣಿಕೆಗಾಗಿ. ಸೈಯದ್ ಮದನಿ ಬನ್ನಿ. ಪ್ರಾಥಮಿಕ ವಿಭಾಗ ರಾಷ್ಟ್ರಗೀತೆ ಹಾಡಿರುವಂಥ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರದವರು ಸರ್ ಬನ್ನಿ. ಪಥಸಂಚಲನದಲ್ಲಿ ಭಾಗವಹಿಸಿರುವಂಥ ತಂಡಗಳು ಸೈಯದ್ ಮದನಿ ಅವರು ಬಂದ್ರಲ್ಲ, ಸೈನ್ಸ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿಭಾಗದಲ್ಲಿ ಸೈನ್ಸ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನವರು, ಸರ್ಕಾರಿ ಪ್ರೌಢಶಾಲೆ ಬಬ್ಬುಗಟ್ಟೆಯವರು, ಇಸ್ಲೈ ಅವರು ದಯವಿಟ್ಟು ಬನ್ನಿ. ನೋಡಿ ಲಿಸ್ಟ್, ನೀವು ಯಾವ ಶಾಲೆಯವರೆಲ್ಲ ಭಾಗವಹಿಸಿದ್ದೀರಿ, ನಿಮಗೆ ಬಹುಮಾನ ಸಿಗಲಿಲ್ಲ, ದಯವಿಟ್ಟು ಬರಬೇಕು. ನಾವು ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ನಿತ್ಯದ ಭಾರತ್ ಪ್ರೌಢಶಾಲೆ ಉಳ್ಳಾಳದವರು ಮಾರ್ಚ್ ಪಾಸ್ಟಲ್ಲಿ ಭಾಗವಹಿಸಿದ ಎಲ್ಲ ತನಕ ನಾವು ಗುರುತಿಸ್ತಿದ್ದೇವೆ. ಕೋಲಿಂಜಸ್ ಪೆರ್ಮಣ್ಣೂರಿನ ವಿದ್ಯಾರ್ಥಿಗಳು, ನಿತ್ಯದ ಗೈಡ್ಸ್ ವಿದ್ಯಾರ್ಥಿಗಳು, ಕೋಲಿಂಜಸ್ಸಿನ ವಿದ್ಯಾರ್ಥಿಗಳು, ಭಾರತ್ ಪ್ರೌಢಶಾಲೆ ಬನ್ನಿ. ಭಾರತ್ನವರು ಕೋಲಿಂಜಸ್
ವಾಲಂಟಿಯರ್ಸ್ ಎಲ್ಲ ಒಬ್ಬರೇ ಇರೋದಾ? ಪ್ರಮೋದ್ ಒಬ್ಬರೇ ಇರ್ತಾರೆ. ಪಥಸಂಚಲನೆ ಭಾಗವಹಿಸುವಂಥ ತಂಡಗಳು ನಾವು ಹೆಸರು ಕರೆಯಿದ್ರು ಕೂಡ ದಯವಿಟ್ಟು ಬಂದಿಲ್ಲಿ ತಿಳಿಸಿ ನಾವು ಬರಬೇಕು. ಹಾಗೆ ಸಾಂಸ್ಕೃತಿಕದಲ್ಲಿ ಕೂಡ ನಾವು ಭಾಗವಹಿಸೋ ಇದು ಬರಬೇಕು. ಹಾಗೆ ಒಬ್ಬ ಬಾಲ ಅಂಬೇಡ್ಕರ್ ಈಗ ಬರ್ತಿದ್ದಾರೆ. ಪ್ರೌಢಶಾಲೆ ಬಬ್ಬುಗಟ್ಟೆಯ ಸಾಂಸ್ಕೃತಿಕ ವಿಭಾಗದಲ್ಲಿ ಭಾಗವಹಿಸಿದಂಥ ಹಾಗೆ ಮಾಸ್ ಪ್ರೆಸಿಡೆಂಟ್ ಸರಿ ಎರಡು ವಿಭಾಗ ಇಲ್ಲಿ ಕೊಟ್ಟರೆ ಎರಡು ವಿಭಾಗಗಳಲ್ಲಿ ಕೂಡ ಭಾಗವಹಿಸ್ತಾರೆ. ಅತ್ಯಂತ ಉತ್ತಮವಾದಂಥ ಭಾಗವಹಿಸಿಕೆಗೆ ನಮಗೆ ನಾವು ಗೌರವಿಸಿದ್ದೇವೆ. ಈಗ ನಮ್ಮೆಲ್ಲ ಪತ್ರಕರ್ತ ಬಂಧುಗಳು ವರದಿಗಾರ ಬಂಧುಗಳನ್ನು ಕೂಡ ನಮ್ಮ ವಸಂತ್ ಕೋನಾಜಿ ಅವರ ನೇತೃತ್ವದಲ್ಲಿ ಉಳ್ಳಾಲ ತಾಲೂಕಿನ ಪ್ರಪ್ರಥಮ ಅಧ್ಯಕ್ಷರು ಶ್ರೀ ವಸಂತ್ ಕೋನಾಜಿ ಅವರು, ಹಾಗೆ ನಮ್ಮ ವಿದ್ಯಾಧರ್ ಶೆಟ್ಟರು, ಹರೀಫ್ ಕಲ್ಕಟ್ಟ, ನಿತ್ಯಧರ ಶಾಲೆಯವರು ಮಾರ್ಚ್ ಪಾಸ್ಟ್ ವಿಭಾಗದಲ್ಲಿ ಭಾಗವಹಿಸಿದಂಥ ನಿತ್ಯಧರ ಶಾಲೆಯ ತಂಡದವರು ಕೂಡ ಗೌರವ ಸ್ವೀಕಾರ ದಿನೇಶ್ ನಾಯಕ್ ಅವರು, ಹರೀಫ್ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಬಹುಶಃ ಎಲ್ಲ ಬಹುಮಾನ ವಿತರಣಾ ಕಾರ್ಯಕ್ರಮಗಳಿರ್ಬೋದು, ಧ್ವಜಾರೋಹಣ ಕಾರ್ಯಕ್ರಮ, ಹಾಗೆ ಪಥಸಂಚಲನ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಎಲ್ಲರ ಯಶಸ್ವಿಯಾಗಿ ಸಹಕರಿಸಿ ಎಲ್ಲರನ್ನು ಕೂಡ ಅಭಿನಂದಿಸಲಿಕ್ಕಿದ್ದಾರೆ. ಅಭಿನಂದನೆಯನ್ನು ಧನ್ಯವಾದವನ್ನು ಸಮರ್ಪಣೆ ಮಾಡಲಿಕ್ಕಿದೆ ಶ್ರೀಯುತ ರಾಜೇಂದ್ರ ಸರ್ ಅವರು. ಉಳ್ಳಾಲ ತಾಲೂಕಿನಲ್ಲಿ 74ನೆಯ ಗಣರಾಜ್ಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕಿನ ನಮ್ಮ ಗೌರವಾನ್ವಿತ ಶಾಸಕರಾದಂತಹ UT ಖಾದರ್ ಸಾಹೇಬರು ಹಾಗೂ MLCರಾದಂತಹ UT ಫರೀದ್ ಸಾಹೇಬರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಗರಸಭಾ ಅಧ್ಯಕ್ಷರು, ಕೌನ್ಸಿಲರು ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಎಲ್ಲ ಈ ಒಂದು ಪತ್ರಿಕೋದ್ಯಮ ಮಿತ್ರರು, ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು, ಟೀಚರ್ಸು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಕಾರ್ಯಕರ್ತರು, ಜನಪ್ರತಿನಿಧಿಗಳು, ಸಾರ್ವಜನಿಕರು, ಪತ್ರಿಕೋದ್ಯಮ ಮಿತ್ರರು ಹಾಗೂ ಈ ಪರೋಕ್ಷವಾಗಿ ಆಗಮಿಸಿರುವಂತಹ ಎಲ್ಲ ದೈಹಿಕ ಶಿಕ್ಷಕರು ಹಾಗೂ ಶಿಕ್ಷಕರ ವರ್ಗದವರು, ನಮ್ಮ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ತಹಸೀಲ್ದಾರರು ಎಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ 74ನೆಯ ಗಣರಾಜ್ಯೋತ್ಸವ ಚೆನ್ನಾಗಿ ಆಚರಿಸಿಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಿ ಈ ಒಂದು ವಂದನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಬಂಧುಗಳೇ, ಶಾಸಕರ ಒಂದು ಕೋರಿಕೆಯಂತೆ ಎಲ್ಲ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ,